ಕರಾವಳಿಯಲ್ಲಿ ಕಳೆದ 3-4 ದಿನಗಳಿಂದ ವರುಣನ ಆರ್ಭಟ ಹೆಚ್ಚಾಗಿದೆ. ಜೊತೆಗೆ ಅನೇಕ ಕಡೆ ಮಳೆ ಗಾಳಿಯಿಂದ ಅಪಾರ ಹಾನಿ ಕೂಡ ಸಂಭವಿಸಿದೆ. ಇದೀಗ ಇಂದು ಮುಂಜಾನೆಯ ಗಾಳಿ ಮಳೆಗೆ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಮಂಗಳಾದೇವಿ ರಾಮಕೃಷ್ಣ ಮಠದ ಮುಂಭಾಗ ಮರ ಬಿದ್ದು ವಿದ್ಯುತ್ ಕಂಬಗಳು ನೆಲಕ್ಕುರುಳಿ ಅಪಾರ ನಷ್ಟ ಸಂಭವಿಸಿದೆ. ನಿರಂತರವಾಗಿ ಸುರಿತಾ ಇದ್ದ ಗಾಳಿ ಮಳೆಯ ಪರಿಣಾಮ ಈ ಅವಘಡ ಸಂಭವಿಸಿದ್ದು ಒಟ್ಟು 5 ವಿದ್ಯುತ್ ಕಂಬಗಳು, 1 ಟ್ರಾನ್ಸ್ಫಾರ್ಮರ್ ನೆಲಕಚ್ಚಿದೆ. ಕಂಬ ಉರುಳಿ ಬಿದ್ದ ಪರಿಣಾಮ ಒಂದು ದ್ವಿಚಕ್ರ ವಾಹನ ಕೂಡ ಹಾನಿಗೀಡಾಗಿದ್ದು ಒಟ್ಟು ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ. ಇನ್ನು ಮಾಹಿತಿ ಸಿಕ್ಕಿದ ಕೂಡಲೇ ಸ್ಥಳಕ್ಕೆ ಕಾರ್ಪೊರೇಟರ್ ಹಾಗೂ ಮೇಯರ್ ಪ್ರೇಮಾನಂದ ಶೆಟ್ಟಿ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಠಾಧೀಶರೊಂದಿಗೆ ಮಾತುಕತೆ ನಡೆಸಿದ್ದಾರೆ ಹಾಗೂ ಪರಿಹಾರ ಕಾರ್ಯಗಳನ್ನು ಕೈಗೊಳ್ಳಲು ಮೆಸ್ಕಾಂ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇನ್ನು ಕಳಪೆ ಗುಣಮಟ್ಟದ ವಿದ್ಯುತ್ ಕಂಬಗಳು ಇದಾಗಿದ್ದ ಕಾರಣ ಹೆಚ್ಚಿನ ಕಂಬಗಳು ತುಂಡಾಗಲು ಕಾರಣ ಅಂತ ತಿಳಿದು ಬರ್ತಾ ಇದೆ. ಈ ಬಗ್ಗೆ ಸೂಕ್ತ ಕ್ರಮ ಜರುಗಿಸಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಅವ್ರದೇನೋ ಒಳಗೆ ಒಂದು ಸ್ವಲ್ಪ ಡಿಸ್ಪ್ಯೂಟ್ ಅಂತ नेट देखिए तो कैमरा देख नहीं ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಮಂಗಳಾದೇವಿ ದೇವಸ್ಥಾನದ ಮುಖ್ಯ ರಸ್ತೆಯಲ್ಲಿ ಇವತ್ತು ಬೆಳಿಗ್ಗೆ ಮುಂಜಾನೆ ಸರಿಸುಮಾರು 5:30 ಗಂಟೆಗೆ ರಾಮಕೃಷ್ಣ ಮಠದ ಎದುರಿರುವಂತಹ ಒಂದು ಮರವು ಗಾಳಿಗೆ ನೇರವಾಗಿ ನಮ್ಮ ವಿದ್ಯುತ್ ಮೆಸ್ಕಾಮಿನ ಲೈನ್ ಇರ್ಬೋದು ಅಥವಾ ಟ್ರಾನ್ಸ್ಫಾರ್ಮರ್, ಹೆಚ್ಚು ಕಮ್ಮಿ 1 ಟ್ರಾನ್ಸ್ಫಾರ್ಮರ್ ಮತ್ತು ಸುಮಾರು 4-5 ತಂತಿ ಕಂಬಗಳು ಬಿದ್ದು ಸಾಕಷ್ಟು ಹಾನಿಗಳಾಗಿದೆ. ತಕ್ಷಣ ನಮ್ಮ ಫೈರ್ ಬ್ರಿಗೇಡಿನ ಸಿಬ್ಬಂದಿಗಳು ಬಂದು ತಕ್ಷಣದನ್ನು ಮರವನ್ನು ತೆರವುಗೊಳಿಸುವ ಕೆಲಸಗಳನ್ನು, ಅದರ ಜೊತೆಗೆ ಈಗಾಗಲೇ ನಾನು ಮೆಸ್ಕಾಂಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮಾತಾಡಿದ್ದೇನೆ. ಅವರು ಕೂಡ ತಕ್ಷಣ ಬಂದು ಈಗಾಗಲೇ ಈ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಿದ್ದಾರೆ. ಸರಿಸುಮಾರು ಮಧ್ಯಾಹ್ನದ ಹೊತ್ತಿಗೆ ಈ ಒಂದು ಕಂಬಗಳನ್ನು, ತಂತಿ ಕಂಬಗಳನ್ನು ತೆರವು ಮಾಡುವಂಥ ಕೆಲಸಗಳು ಮತ್ತು ಈ ರಸ್ತೆಯಲ್ಲಿ ಈಗಾಗಲೇ ನಾವು 4 ವೇ ಇರುವಂಥ ರಸ್ತೆ ಇದು, ಡಿವೈಡರ್ ಹಾಕಿ ಮೀಡಿಯನ್ ಹಾಕಿ ಈಗ ಒಂದು ಭಾಗದಲ್ಲಿ ನಾವು ಸಂಚಾರಕ್ಕೆ ಮುಕ್ತ ಮಾಡಿಕೊಟ್ಟಿದ್ದೇವೆ. ಇನ್ನೊಂದು ಭಾಗ ಈಗಾಗಲೇ ಬ್ಯಾರಿಕೇಡ್ಗಳನ್ನು ಇಟ್ಟು ಅಡ್ಡಲಾಗಿ ಯಾವುದೇ ವಾಹನಗಳು ಸಂಚಾರ ಮಾಡದ ರೀತಿಯಲ್ಲಿ ನಾವು ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಮಧ್ಯಾಹ್ನದ ನಂತರ 2 ಭಾಗದಲ್ಲಿ ಕೂಡ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುವುದು. ನಮ್ಮ ನಗರ ಪಾಲಿಕೆಯ ಅಧಿಕಾರಿಗಳಿರ್ಬೋದು, ಮೆಸ್ಕಾಂ ಅಧಿಕಾರಿಗಳಿರ್ಬೋದು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ತಕ್ಷಣ ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಧಾವಿಸಿ ಬೇಕಾದಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಈಗಾಗಲೇ ಮೆಸ್ಕಾಮಿನ AW ಇರ್ಬೋದು ಅಥವಾ ಇಲ್ಲಿಯ ಜೂನಿಯರ್ ಇಂಜಿನಿಯರ್ಸ್ಗಳು ಸ್ಥಳದಲ್ಲಿದ್ದಾರೆ. ಈ ಎಲ್ಲವನ್ನು ಕೂಡ ತ್ವರಿತಗತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವ ಮುಖೇನ ಸಂಚಾರಕ್ಕೆ ಮುಕ್ತವಾಗಿ, ಅದೇ ರೀತಿ ಸಾರ್ವಜನಿಕರಿಗೆ ಈ ರಸ್ತೆಯನ್ನು ಬಿಟ್ಟುಕೊಡುವವರಿದ್ದಾರೆ. ಯಾವುದೇ ರೀತಿಯ ಬೇರೆ ರೀತಿಯ ನಷ್ಟಗಳಾಗಿಲ್ಲ. ಕೇವಲ ತಂತಿ ಕಂಬ ಮತ್ತು ಟ್ರಾನ್ಸ್ಫಾರ್ಮರ್ ಇಷ್ಟೇ ನಷ್ಟವಾಗಿದೆ.